ಎಲ್ರಿಗೂ ನಮಸ್ತೆ. ಆರೋಗ್ಯ ದರ್ಪಣ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ವಿಜೆ ನಮಿತಾ ಶೆಟ್ಟಿ. ಆರೋಗ್ಯ ಅನ್ನೋದು ಪ್ರತಿಯೊಬ್ಬರ ಹಕ್ಕು, ಆತ ಬಡವನಾಗಿರಲಿ ಶ್ರೀಮಂತನಾಗಿರಲಿ. ಆದರೆ ಇಂದಿನ ಈ ವ್ಯವಸ್ಥೆಯಲ್ಲಿ ಬಡವರಿಗೆ ಒಂದಷ್ಟು ಟ್ರೀಟ್ಮೆಂಟ್ಗಳು ಸಿಗುವಂಥದ್ದು ಸ್ವಲ್ಪ ಕಷ್ಟಕರ. ಆದರೆ ಅದಕ್ಕೋಸ್ಕರ ಒಂದಷ್ಟು ಸೌಲಭ್ಯಗಳಿವೆ. ಆದರೆ ಆ ಸೌಲಭ್ಯಗಳು ಅವರಿಗೆ ಯಾವ ರೀತಿ ತಲುಪುತ್ತೆ ಅನ್ನೋದು ಮುಖ್ಯವಾಗುತ್ತೆ. ಯೆನಪೋಯ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆಯಲ್ಲಿ ಯಾವ ರೀತಿಯಾದಂಥ ಸೌಲಭ್ಯಗಳಿವೆ, ಯಾವ ರೀತಿಯಾದಂಥ ಕಾರ್ಡ್ ವ್ಯವಸ್ಥೆ ಇದೆ, ಅದನ್ನು ಈ ಸಂಚಿಕೆಯಲ್ಲಿ ನೋಡೋಣ ಬನ್ನಿ. ವೀಕ್ಷಕರೇ, ಇಂದಿನ ಈ ಸಂಚಿಕೆಯಲ್ಲಿ ನಮ್ಮ ಜೊತೆಗಿದ್ದಾರೆ ವಿಜಯಾನಂದ ಶೆಟ್ಟಿ, ಸೀನಿಯರ್ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ಆ್ಯಂಡ್ ಇನ್ಚಾರ್ಜ್ ಮಾರ್ಕೆಟಿಂಗ್. ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಬನ್ನಿ. ಸರ್ ನಮಸ್ತೆ. ಆರೋಗ್ಯ ದರ್ಪಣ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಇದುವರೆಗೆ ಆದಂಥ ಸಂಚಿಕೆಯಲ್ಲಿ ನಾವು ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಕುರಿತು ಮಾತಾಡ್ತಿದ್ವಿ. ಆದರೆ ಈ ಸಂಚಿಕೆಯಲ್ಲಿ ಯೆನಪೋಯ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆಯಿಂದ ಜನರಿಗೆ ಯಾವ ರೀತಿ ಸೌಲಭ್ಯಗಳು ಸಿಗುತ್ತೆ ಅನ್ನೋದ್ರ ಬಗ್ಗೆ ಮಾತಾಡೋಣ. ಸೊ ಯೆನಪೋಯ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆಯಲ್ಲಿ ಯಾವುದೆಲ್ಲ ಯೋಜನೆಗಳಿವೆ? ಯೆನಪೋಯ ಫಸ್ಟ್ ಆಫ್ ಆಲ್ ನಮ್ಮ ಈ 1000 ಬೆಡ್ಡೆಡ್ ಹಾಸ್ಪಿಟ್ಲ್ ಇದೆ. ಇದರಲ್ಲಿ ಜನರಲ್ ಸ್ಪೆಷಾಲಿಟಿ ಮತ್ತು ಸೂಪರ್ ಸ್ಪೆಷಾಲಿಟಿ ಎಲ್ಲ ವಿಭಾಗಗಳಿದೆ. ಈ ಎಲ್ಲ ವಿಭಾಗಗಳಿಗೆ ನಮ್ಮ ಈ ಲೋಕಲ್ ಅಂದರೆ ಸ್ಥಳೀಯವಾಗಿ ಮತ್ತು ನಾರ್ತ್ ಕರ್ನಾಟಕ ಈ ಕಡೆಯಿಂದ ಕೇರಳ ಭಾಗದಿಂದ ನಮಗೆಲ್ಲ ರೋಗಿಗಳಾಗಿ ಬರ್ತಾ ಇದ್ದಾರೆ. ಅವರು ಬರುವಾಗ ನಮ್ಮ ಸ್ಟ್ಯಾಂಡರ್ಡ್ ಈ ರೋಗಿಗಳ ಒಂದು ಮಟ್ಟ, ನಮ್ಮ ಈ ಆಸ್ಪತ್ರೆ ಬರುವಂಥ ರೋಗಿಗಳೊಂದು ಮೀಡಿಯಮ್ ಲೆವೆಲ್ ಮತ್ತು BPL ಅಂದರೆ APL ಮೀಡಿಯಮ್ ಅಂಥ ರೋಗಿಗಳು ಇಲ್ಲಿ ಬರುವಾಗ ನಾವು ಅವರಿಗೆ ಕೆಲವೊಂದು ಹೊರೆ ಆಗಬಾರ್ದು. ಅವರಿಗೆ ದೊರೆಯುವಂಥ ಕೆಲವು ಸೌಲಭ್ಯಗಳಲ್ಲಿ, ಕೊಡುವಂಥ ಸರ್ವಿಸಸ್ಗಳಲ್ಲಿ ಅವರ ಬಿಲ್ಲಲ್ಲಿ ಅವರಿಗೆ ಹೊರೆ ಆಗ್ಬೋದು. ಯಾಕೆಂತ ಹೇಳಿದರೆ ಇಂದಿನ ದಿನಮಾನಗಳಲ್ಲಿ ಜೀವನ ನಿರ್ವಹಣೆಗೆ ಬೇಕಾದಂಥ ಈ ಅವಶ್ಯಕತೆ ಬೇಕಂತ ದುಡ್ಡಿನ ಪರಿಸ್ಥಿತಿ ಈ ಕೋವಿಡ್ ಬಂದ ನಂತರ ಬಿಗಡಾಯಿಸಿದೆ. ಈಗ ಕೂಡ ಅದರ ಮೊದಲು ಕೂಡ ಅದೇ ರೀತಿ ನಮ್ಮ ಆಸ್ಪತ್ರೆ ಸ್ಟಾರ್ಟ್ ಆದ ನಂತರ 1999ರಿಂದ ಸ್ಟಾರ್ಟ್ ಆದ ನಂತರ ಕೂಡ ಎಲ್ಲರಿಗೆ, ಎಲ್ಲ ಜನಗಳಿಗೆ ಸಿಗುವಂಥ ಒಂದು ಸೌಲಭ್ಯವನ್ನು ಕಡಿಮೆ ವೆಚ್ಚದಲ್ಲಿ ಸಿಗುವಂಥ ಕೆಲವೊಂದು ಸ್ಕೀಮ್ಗಳನ್ನು, ಕೆಲವೊಂದು ಯೋಜನೆಗಳನ್ನು ರಿಯಾಯಿತಿಯಲ್ಲಿ ದೊರೆಯುವ ಹಾಗೆ ನಾವು ಮಾಡಿಕೊಂಡಿದ್ದೇವೆ. ಓಕೆ ಸರ್, ಹಾಗಾದರೆ ಇಲ್ಲಿ ಒಂದಷ್ಟು ಕಾರ್ಡ್ಗಳಿವೆ. ಅದರಲ್ಲಿ ಒಂದು ಆರೋಗ್ಯ ಕಾರ್ಡ್, ಇದರ ಕುರಿತಾಗಿ ಏನು ಹೇಳ್ತೀರಾ? ಆರೋಗ್ಯ ಕಾರ್ಡ್ ಅಂದರೆ ನಾವು ಆಸ್ಪತ್ರೆ ಇಲ್ಲಿ ಸ್ಟಾರ್ಟ್ ಆದ ನಂತರ ಕೆಲವು ದಿನಗಳಲ್ಲಿ ನಾವು ಜನರಲ್ ಕಾರ್ಡ್ ಅಂತ ಕೊಡ್ತಿದ್ವಿ. ಅದಂದರೆ ನಾವು ಸ್ಥಳೀಯವಾಗಿ ಒಂದು 5,000 ಜನಗಳಿಗೆ ಆಸ್ಪತ್ರೆ ಬಂದು ಇಲ್ಲಿ ಆ ಒಂದು ಪ್ರಯೋಜನ ಪಡೆಯಲಿಕ್ಕೆ ಬೇಕಾಗಿ ನಾವು ಪುಕ್ಕಟೆಯಾಗಿ ಫ್ರೀಯಾಗಿ ಕೊಡ್ತಾ ಇದ್ವಿ. ತದನಂತರ 2010-11ರಲ್ಲಿ ನಾವು ಯೆನಪೋಯದಿಂದ ಆರೋಗ್ಯ ಕಾರ್ಡನ್ನು ಶುರು ಮಾಡಿದ್ವಿ. ಈ ಆರೋಗ್ಯ ಕಾರ್ಡ್ ಒಂದು ಫ್ಯಾಮಿಲಿ 5 ಜನರಿಗೆ ಇದೆ. 5 ಜನರಿಗೆ 1 ವರ್ಷಕ್ಕೆ ಇದೆ. ಅದಕ್ಕೆ ನಾವು ಶುರು ಮಾಡುವಾಗ ಪ್ರಾರಂಭದಲ್ಲಿ ಅದರ ಏನು ಶುಲ್ಕ ಇತ್ತು ಅದನ್ನು 100 ರೂಪಾಯಿ BPLನವರಿಗೆ ಮತ್ತು 200 ರೂಪಾಯಿ APL ಕ್ಯಾಟಗರಿಯವರಿಗೆ ಇಟ್ಟಿದ್ದೀವಿ. ತದನಂತರ ನಾವು ಅದನ್ನು ಸ್ವಲ್ಪ ಜಾಸ್ತಿ ಮಾಡಿ 2-3 ವರ್ಷ ಕಳೆದ ನಂತರ ರೆಸ್ಪಾನ್ಸ್ ಎಲ್ಲ ನೋಡಿ, ಜನಗಳು ಅದರ ಬಗ್ಗೆ ಏನು ಹೇಳ್ತಾರೆಲ್ಲ ನೋಡಿಕೊಂಡು 200 ರೂಪಾಯಿ ಮತ್ತು ಈಗ ಸದ್ಯ 300 ರೂಪಾಯಿ ಆ ಕಾರ್ಡ್ಗೆ ಬೆಲೆ ಇದೆ. ಅದು 200 ರೂಪಾಯಿ ಅಥವಾ 300 ರೂಪಾಯಿ ನೀವೇನು ಹೇಳಿದ್ರು, ಅದು ಮಾಸಿಕವಾಗಿ ಕಟ್ಟುವಂಥದ್ದು ಅಥವಾ ವರ್ಷಕ್ಕೆ ಒಂದು ಸಲ 5 ಜನರಿಗೆ, ಒಂದು ಫ್ಯಾಮಿಲಿಗೆ? ಓಕೆ. ಒಂದು ಫ್ಯಾಮಿಲಿಯಲ್ಲಿ 5 ಜನಕ್ಕೂ ಮಿಗಿಲಾಗಿ ಜನ ಇದ್ರೆ, ಒಂದು ಫ್ಯಾಮಿಲಿಯಲ್ಲಿ 5ಕ್ಕಿಂತ ಜಾಸ್ತಿ ಇದ್ರೆ ಅವರು ಇನ್ನೊಂದು ಕಾರ್ಡ್ ಮಾಡಬಹುದು. ಫಾರ್ ಎಕ್ಸಾಂಪಲ್, ಈಗ ಒಂದು ಫ್ಯಾಮಿಲಿ 8 ಜನ ಇದ್ರೆ 5 ಜನರಿಗೆ ಒಂದು ಕಾರ್ಡ್ ಮತ್ತೆ 3 ಜನರಿಗೆ ಇನ್ನೊಂದು ಕಾರ್ಡ್. ಅದರ
ಏನು ಶುಲ್ಕ ಇದೆ ಇಲ್ಲಿ 5 ಜನರಿಗೆ ಏನು 200 ರೂಪಾಯಿ ಕೊಟ್ಟು BPLನವರಿಗೆ ಮಾಡಿದ್ರು, ಅದೇ ರೀತಿ ಇಲ್ಲಿ 3 ಜನರಿಗೆ ಆ ಕ್ಯಾಟಗರಿ ಫ್ಯಾಮಿಲಿ BPL ಆದರೆ 200 ಕೊಟ್ಟು 200 ರೂಪಾಯಿ ಕೊಟ್ಟು ಮಾಡಿಸ್ತೇವೆ. ಓಕೆ. ಈಗ ಈ ಕಾರ್ಡ್ ಮಾಡಿಸಿದ ನಂತರ ಕಾರ್ಡ್ ಮಾಡಿಸದೇ ಬಂದವರಿಗೂ ಕಾರ್ಡ್ ಮಾಡಿಸಿ ಬಂದವರಿಗೂ ಏನು ವ್ಯತ್ಯಾಸ? ಕಾರ್ಡ್ ಮಾಡಿಸದೇ ಬಂದವರಿಗೆ ಏನಂತ ಹೇಳಿದರೆ ಅಲ್ಲಿ ಏನು ಅವರಿಗೆ ರಿಯಾಯಿತಿ ಸಿಗ್ತದೆ ಕೆಲವೊಂದು. ಫಾರ್ ಎಕ್ಸಾಂಪಲ್ ಈಗ ಒಂದು ಎಕ್ಸ್ರೇ ಮಾಡಬೇಕು, ಅವರಿಗೆ ಡಾಕ್ಟರ್ ಎಕ್ಸ್ರೇ ಬರ್ಕೊಟ್ರು, ಆ ಏನು ಅಲ್ಲಿ ಬೆಲೆ ಇದೆ ಅದರಲ್ಲಿ ಅವರಿಗೆ ಡಿಸ್ಕೌಂಟ್ ಸಿಗೋದಿಲ್ಲ, ಗೊತ್ತಿರೋದಿಲ್ಲ. ಆಗಿರುವಾಗ ಈ ಕಾರ್ಡ್ ಮಾಡಿ ನಂತರ ಬಂದರೆ ಅದರಲ್ಲಿ ಏನು ನಾವು ಪರ್ಸೆಂಟೇಜ್ ಡಿಸ್ಕೌಂಟ್ ಇಟ್ಟಿದ್ದು ಅದು ಅವರಿಗೆ ಸಿಗ್ತದೆ. ಓಕೆ, ಆ ಡಿಸ್ಕೌಂಟ್ ಸಿಗಬೇಕಾದ್ರೆ ಕಾರ್ಡ್ ಮಾಡಿಸಬೇಕಾಗುತ್ತೆ. ಸೊ ಈ ಕಾರ್ಡ್ ಮಾಡಿಸಿ ಇಷ್ಟು ಅವಧಿ ಆಗಬೇಕು, ಆದ ನಂತರ ಮಾತ್ರ ಡಿಸ್ಕೌಂಟ್ ಸಿಗುವಂಥದ್ದು ಏನಾದರೂ ಇದೆಯಾ? ಅದು ಪ್ರಥಮತದಲ್ಲಿ ನಾವು ಪ್ರಾರಂಭದಲ್ಲಿ ಶುರು ಮಾಡುವಾಗ ನಾವು 15 ದಿನ 1 ತಿಂಗಳು ಅಂದರೆ ಕಾರ್ಡ್ ರಿಜಿಸ್ಟ್ರೇಷನ್ ಮಾಡಿ ನೋಂದಣಿ ಮಾಡಿ ಅವರಿಗೆ ಕಾರ್ಡ್ ಅವರ ಕೈಗೆ ಸಿಗುವ ಟೈಮ್ ಕೊಡ್ತಿದ್ವಿ, 15 ದಿನ 1 ತಿಂಗಳು. ನಂತರ ನಾವು ಅದರಲ್ಲಿ ಸ್ವಲ್ಪ ಡೆವಲಪ್ಮೆಂಟ್ ಮಾಡಿ ನಮ್ಮ ಏನು ಸಾಫ್ಟ್ವೇರ್ ಎಲ್ಲ ಅದರಲ್ಲಿ ಏನಿದೆ ವ್ಯವಸ್ಥೆಯಲ್ಲಿ ಇದು ಮಾಡಿ ಅಭಿವೃದ್ಧಿ ಮಾಡಿ ಅದನ್ನು ಇಮಿಡಿಯೇಟ್ ಕೊಡುವ ಹಾಗೆ ಸ್ಪಾಟಲ್ಲೇ ಕೊಡುವ ಹಾಗೆ ನಮ್ಮ ಇಲ್ಲಿ ಆರೋಗ್ಯ ಕಾರ್ಡ್ ಕೌಂಟರ್ ಇದೆ, ಅಲ್ಲಿ ಕೊಡ್ತಾ ಇದ್ದೇವೆ. ಅದೇ ರೀತಿ ನಾವು ಏನೆಲ್ಲ ನಮ್ಮ ಹೊರಗಡೆ ಎಲ್ಲೆಲ್ಲ ನಾವು ಮೆಡಿಕಲ್ ಕ್ಯಾಂಪ್ ಮಾಡ್ತೇವೆ ಅಲ್ಲ, ಖಾಲಿ ಆರೋಗ್ಯ ಕಾರ್ಡ್ ರಿಜಿಸ್ಟ್ರೇಷನ್ ಕ್ಯಾಂಪ್ ಮಾಡ್ತೇವೆ, ಅಲ್ಲಿ ಕೂಡ ನಾವು ಇಮಿಡಿಯೇಟ್ ಕೊಡುವ ಒಂದು ವ್ಯವಸ್ಥೆ ಈಗ ಸದ್ಯವಾಗಿ ಮಾಡ್ತಾ ಇದ್ದೇವೆ. ಓಕೆ ಸರ್, ಒಂದು ವೇಳೆ ಪೇಷಂಟ್ಗೆ ಆರೋಗ್ಯ ಕಾರ್ಡ್ ಇಲ್ಲ, ಆದರೆ ಏನೋ ಎಮರ್ಜೆನ್ಸಿಗೆ ಬಂದು ಅಡ್ಮಿಟ್ ಆದ ನಂತರ ಈ ಆರೋಗ್ಯ ಕಾರ್ಡ್ನ ಮಾಡಿಸ್ಬೋದಾ? ಮಾಡ್ಬೋದು. ಈಗ ಹೆಚ್ಚಿನವರು ಹಾಗೇನೆ ಮಾಡೋದು. ಯಾಕಂತ ಹೇಳಿದ್ರೆ ಒಂದು ಪೇಷಂಟು ಹೊರರೋಗಿಯಾಗಿ ಬಂದು ಒಳರೋಗಿ ಆಗುವಾಗ ಅಂದರೆ ಅಡ್ಮಿಟ್ ಆಗುವಾಗ ನಮ್ಮ ಆ ಪೇಷಂಟ್ಗೆ ಏನೆಲ್ಲ ಇಲ್ಲಿ ಆಸ್ಪತ್ರೆಯಲ್ಲಿ ವ್ಯವಸ್ಥೆ ಇದೆ, ಏನು ಮಾಡಬೇಕು, ಎಲ್ಲಿ ಬಿಲ್ ಮಾಡಲಿಕ್ಕೆ ಹೋಗಬೇಕು, ಅಲ್ಲ ಯಾವುದೇ ಸರ್ಕಾರದ ಸ್ಕೀಮ್ ಇದ್ದರೆ ಎಲ್ಲಿ ಅದನ್ನು ಮೀಟ್ ಮಾಡಿ ಯಾರಿಗೆ ಮಾತಾಡಬೇಕು, ಇಲ್ಲ ಅದು ಬಿಟ್ಟು ಯಾವ ಸ್ಕೀಮ್ ಇಲ್ಲ ಅದು ನಮ್ಮ ಆಸ್ಪತ್ರೆ ಆರೋಗ್ಯ ಕಾರ್ಡ್ ಇದೆ ಅದನ್ನು ಮಾಡ್ಬೋದು ಅಂತೆಲ್ಲ ಅವ್ರಿಗೆ ಹೇಳ್ತಾರೆ. ಅದು ಅಡ್ಮಿಟ್ ಆದ ನಂತರ ಕೂಡ ಅವ್ರು ತಕ್ಷಣಕ್ಕೆ ಹೋಗಿ ಅವರಿಗೆ ಬೇಕಾದ ದಾಖಲೆ ಪತ್ರಗಳನ್ನು ನೀಡಿ ನಮ್ಮ ಕೌಂಟ್ರಲ್ಲಿ ಮಾಡಿಸ್ಕೊಳ್ಬೋದು. ಹಾಗಾದರೆ ಜಿರಿಯಾಟ್ರಿಕ್ ಕಾರ್ಡ್ ಅಂದರೆ ಏನು ಸರ್? ಜಿರಿಯಾಟ್ರಿಕ್ ಕಾರ್ಡ್ ಅಂದರೆ ಸೀನಿಯರ್ ಸಿಟಿಸನ್ ಕಾರ್ಡ್. 60 ಮೇಲೆ ಯಾರು ವಯಸ್ಸಿನ ರೋಗಿಗಳಲ್ಲಿ ಬಂದು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗ್ತಾರ ಇಲ್ಲ ಹೊರ ರೋಗಿಯಾಗಿ ಬರ್ತಾರ ಅವರಿಗೆ ಈ ಆರೋಗ್ಯ ಕಾರ್ಡ್ಗಿಂತ ಅದರ ಡಬಲ್ ಇಲ್ಲಿ 25 ರೂಪಾಯಿ ಅವರಿಗೆ ಡಿಸ್ಕೌಂಟ್ ಆಗೋದಿದ್ರೆ 60 ವರ್ಷಕ್ಕಿಂತ ಮೇಲಿನವರಿಗೆ 50 ರೂಪಾಯಿ ಡಿಸ್ಕೌಂಟ್ ಸಿಗ್ತದೆ. ಅದಂದ್ರೆ ಅವರಿಗೆ ಆ ಒಂದು ಅವರ 60 ನಂತರ ಅವರಿಗೆ ರಿಟೈರ್ಮೆಂಟ್ ಆಗಿರ್ತದೆ, ಇಲ್ಲ ಅವರು ದುಡಿಯೋ ಒಂದು ಇರುವುದಿಲ್ಲ, ಕೆಲವೊಬ್ಬರು ಇರ್ಬೋದು ಅಷ್ಟೇ. ಅದು ಇಲ್ಲದವರಿಗೆ ಈ ಒಂದು ಎಕ್ಸ್ಟ್ರಾ ಎಲ್ಲ ನಮ್ಮನೆಯಲ್ಲಿ ಎಲ್ಲ ಸರ್ಕಾರದ ಸ್ಕೀಮಲ್ಲಿ ಕೂಡ ಇದೆ. ಸೀನಿಯರ್ ಸಿಟಿಸನ್ಗೆ ಬಸ್ಸಲ್ಲಿ ಹೋಗೋ ಕೂಡ ಅವರಿಗೆ ಪಾಸ್ ಟಿಕೆಟಲ್ಲಿ ಡಿಸ್ಕೌಂಟ್ ಇದೆ, ಬೇರೆ ಎಲ್ಲಾದರೂ ಹೋಗೋದಲ್ಲ. ಅದೇ ರೀತಿ ನಮ್ಮ ಆಸ್ಪತ್ರೆಯಲ್ಲಿಯೂ ಸೀನಿಯರ್ ಸಿಟಿಸನ್ಗೆ ಅದೊಂದು ಬೆನಿಫಿಟ್ ನಾವು ರಿಯಾಯಿತಿಯನ್ನು ಕೊಡ್ತಾ ಇದ್ದೀವಿ. ಓಕೆ, ಜಿರಿಯಾಟ್ರಿಕ್ ಕಾರ್ಡ್ ಮಾಡಿಸಬೇಕಾದ್ರೆ ಏನಾದರೂ ನಿಯಮಗಳಿದೆಯಾ? ಅಂದರೆ ಬರ್ತ್ ಸರ್ಟಿಫಿಕೇಟ್ ಮಾತ್ರ ಇದ್ರೆ ಸಾಕಾಗುತ್ತಾ ಅಥವಾ ಬೇರೆ ಏನಾದರೂ? ಜಿರಿಯಾಟ್ರಿಕ್ ಕಾರ್ಡ್ ಮಾಡಬೇಕಾದ್ರೆ ಅವರಿಗೆ ಮುಖ್ಯವಾಗಿ ನಮ್ಮಲ್ಲಿ ನಾವು ಏನು ತಗೊಳ್ತಾ ಇದ್ದೇವೆ ಆಧಾರ್ ಕಾರ್ಡ್ ಅವ್ರದ್ದು. ಅದು ಇಲ್ಲದಿದ್ದರೆ ಅವರಿಗೆ ಸೀನಿಯರ್ ಸಿಟಿಸನ್ ಕಾರ್ಡ್ ಅಂತ ಕೆಲವೊಬ್ಬರಲ್ಲಿ ಇರ್ತದೆ. ಅದನ್ನು ತೋರಿಸಿ ಆ ಒಂದು ದಾಖಲೆ ಪತ್ರವನ್ನು ತೋರಿಸಿ ಅದಕ್ಕೆ ಶುಲ್ಕ ಇದೆ 50 ರೂಪಾಯಿ ಒಬ್ಬರಿಗೆ. ಅದನ್ನು ಕೊಟ್ಟು ಕೂಡ ತಕ್ಷಣ ಮಾಡಿದಾಗ ತಕ್ಷಣವೇ ಕಾರ್ಡ್ ಕೊಡ್ತೇವೆ ಅವರಿಗೆ. ಓಕೆ ಸರ್, ಈಗ ಜಿರಿಯಾಟ್ರಿಕ್ ಕಾರ್ಡ್ ಬಗ್ಗೆ ಹೇಳಿದ್ರಿ, ಆರೋಗ್ಯ ಕಾರ್ಡ್ ಬಗ್ಗೆ ಹೇಳಿದ್ರಿ. ತಾಯಿ ಮತ್ತು ಮಕ್ಕಳ ಕಾರ್ಡ್ ಅಂದ್ರೆ? ತಾಯಿ ಮತ್ತು ಮಕ್ಕಳ ಕಾರ್ಡ್ ಅಂತ ಹೇಳಿದ್ರೆ ನಮ್ಮದು ಈ ಆಸ್ಪತ್ರೆಯಲ್ಲಿ ಜನರಲ್ ವಾರ್ಡಲ್ಲಿ ಈ ಡೆಲಿವರಿಗೆ ಬರುವಾಗ ಅವರಿಗೆ ಕೆಲವೊಂದು ಏನೆಲ್ಲ ಶುಲ್ಕ ಬರ್ತದೆ ಅದನ್ನೇ ಸಿಸೇರಿಯನ ಮತ್ತು ನಾರ್ಮಲ್ ಡೆಲಿವರಿ ನಮ್ಮಲ್ಲಿ ಫ್ರೀಯಾಗಿ ಆಗ್ತಿತ್ತು ಮುಂಚೆಯಾಗಿ. ತದನಂತರ ಕೆಲವೊಂದು ಅದರಲ್ಲಿ ಬದಲಾವಣೆ ಮಾಡಿಕೊಂಡು ಈ ಮೆಡಿಸಿನ್ ಕನ್ಸ್ಯೂಮಬಲ್ ಬರ್ತದೆ, ಅದು ದುಬಾರಿ ಇದೆ ಕೆಲವೊಂದು ಕಡೆ. ಅದು ನಾವು ಒಂದ್ಸಲ ಅದಕ್ಕೆ ಚಾರ್ಜ್ ಮಾಡಿದ್ವಿ, ಎಲ್ಲ ಪೇಮೆಂಟ್ ಮಾಡುವಾಗೆ ಒಂದ್ಸಲ ವಿಡ್ರಾ ಮಾಡಿದ್ವಿ. ಅದು ಯಾವುದು ಬೇಡ, ಜನಗಳಿಗೆ ಹೊರೆ ಆಗಬಾರ್ದು ಅಂತೇಳಿ ನಮ್ಮ ಮ್ಯಾನೇಜ್ಮೆಂಟ್ ಕೂಡ ಅದನ್ನು ಆದಷ್ಟು ಕಡಿಮೆಯಲ್ಲಿ ಕೊಡುವ ಹಾಗೆ ಡೆಲಿವರಿ ಕೇಸಸ್ ಎಲ್ಲ ಬರುವಾಗ ಕೆಲವೊಂದು ಬೇರೆ ಏನೋ ಹಾಸ್ಪಿಟಲ್ ಇದೆ ಅದಕ್ಕೆ ಎಲ್ಲದಕ್ಕಿಂತ ಕಡಿಮೆಯಾಗಿ ಅದಕ್ಕೆ ಒಂದು ಯೋಜನೆ ಮಾಡಿ ಅದಕ್ಕೆ ಒಂದು ಕಾರ್ಡ್ ಮಾಡಿ ಅಂತ ನಾವು ರೀಸೆಂಟಾಗಿ ಒಂದು 5-6 ತಿಂಗಳ ಮುಂಚೆ ಅದನ್ನು ಶುರು ಮಾಡಿದ್ವಿ. ಅದರಲ್ಲಿ ಮೆಡಿಸಿನ್ ಮತ್ತು ಏನು ಕನ್ಸ್ಯೂಮೇಬಲ್ ಅಂತ ಬರ್ತದೆ ಅದನ್ನು ಬಿಟ್ಟು ಬಾಕಿ ಎಲ್ಲ ಉಚಿತ ಜನರಲ್ ವಾರ್ಡಲ್ಲಿ. ಅಂದರೆ ಮೆಡಿಸಿನ್ ಮತ್ತು ಕನ್ಸ್ಯೂಮೇಬಲ್ ಅಂದರೆ ಪ್ರೆಗ್ನೆನ್ಸಿ ಟೈಮಲ್ಲಿ ಇರುವಂಥ ಮೆಡಿಸಿನ್ಸಾ? ಪ್ರೆಗ್ನೆನ್ಸಿ ಅಲ್ಲ, ಈಗ ಬಂದು ಡೆಲಿವರಿಗೆ ಅಂತ ಅಡ್ಮಿಟ್ ಆದರು, ಬಂದಾಗ ಅವ್ರಿಗೆ ಕೆಲವೊಂದು ನಮ್ಮನೆಯ ಮೆಡಿಸಿನ್ಸ್ ಎಲ್ಲ ಬೇಕಾಗ್ತದೆ, ಅದನ್ನು ಅವರಿಗೆ ನಾವು ಅದಕ್ಕೆ ಚಾರ್ಜ್ ಮಾಡ್ತಿದ್ದೇವೆ. ಅದೆಲ್ಲ ಬೇರೆ ಸರ್ಜರಿ ಮಾಡುವಾಗ ಏನಾದರೂ ಅದು ಯೂಸ್ ಮಾಡ್ತಾರೆ ಆಪರೇಷನ್ ಥಿಯೇಟ್ರಲ್ಲಿ, ಅದಕ್ಕೆ ಬೇಕಾದ ಏನು ವಸ್ತುಗಳಿವೆ ಅದನ್ನು ಕೂಡ ಸ್ವಲ್ಪ ನಾವು ಚಾರ್ಜ್ ಮಾಡ್ತೀವಿ. ಅದನ್ನು ಮಿಕ್ಕಿ ಬೆಡ್ ಚಾರ್ಜ್ ಇಲ್ಲ, ವೈದ್ಯರ ಚಾರ್ಜ್ ಇಲ್ಲ, ಆ ರೋಗಿಗೆ ಊಟ ಮತ್ತೆ ಅದೆಲ್ಲ ಫ್ರೀ ಆಗಿರ್ತದೆ, ಊಟ ಕಾಫಿ ಎಲ್ಲ. ಈ ತಾಯಿ ಮತ್ತು ಮಕ್ಕಳ ಕಾರ್ಡಿಗೂ ಅವಧಿ ಅನ್ನೋದಿದೆಯಾ? ಅದು 1 ವರ್ಷ ಅಂತ ಈಗ ಸದ್ಯಕ್ಕೆ ನಾವು ಇಟ್ಟಿದ್ದೇವೆ. ಅದನ್ನು ಅವರು ತಕ್ಷಣ ರಿನ್ಯೂವಲ್ ಮಾಡಬಹುದು. ಒಂದು 2ನೇ ಡೆಲಿವರಿಗೆ
ಇದೇ ಕಾರ್ಡ್ ಅಪ್ಲೈ ಆಗ್ತದೆ. ಎಷ್ಟು ಡೆಲಿವರಿ ಆಗುದಿಲ್ಲ, ಅದು ಎಷ್ಟೇ ಸಾರಿ ಬಂದ್ರು ಕೂಡ, ಇವತ್ತು ಬಂದವರು ನಾಳೆ ಬಂದ್ರು ಕೂಡ, ವಾರದ ಎಲ್ಲಾ ದಿನಗಳಲ್ಲಿ ಬಂದ್ರು ಕೂಡ ಆ ಒಂದು ಅವರಿಗೆ ಸಂಬಂಧಪಟ್ಟ ಚಿಕಿತ್ಸೆ ಬೇಕಾದ ಬೆನಿಫಿಟ್ ಆ ಕಾರ್ಡಲ್ಲಿ ಸಿಗ್ತದೆ. ಅದು ಆರೋಗ್ಯ ಕಾರ್ಡಲ್ಲಿ ಕೂಡ ಎಷ್ಟು ಸಲ, ಅದಕ್ಕೆ ಅನ್ಲಿಮಿಟೆಡ್, ಲಿಮಿಟ್ ಇಲ್ಲ, ಇಷ್ಟೇ ಲಕ್ಷದವರೆಗೆ ಹಾಗೇನಿಲ್ಲ. ಎಷ್ಟೇ ಸಾರಿ ಬಂದ್ರು ಆಸ್ಪತ್ರೆಗೆ ಆ ಕಾರ್ಡನ್ನಲ್ಲಿ ರಿಜಿಸ್ಟ್ರೇಷನ್ ಮಾಡುವಾಗ ತೋರಿಸಿದ್ರೆ ಅದು ಏನು ಅಪ್ಡೇಟ್ ಆಗ್ತದೆ ಕಂಪ್ಯೂಟರಲ್ಲಿ. ತದನಂತರ ಅವರು ಎಲ್ಲಿ ಕಡೆ ಎಕ್ಸ್ರೇ ಮಾಡುವಾಗ, ಸ್ಕ್ಯಾನಿಂಗ್ ಮಾಡುವಾಗ ಎಲ್ಲಿ ಹೋದ್ರು ಕೂಡ ಆಟೋಮೆಟಿಕ್ ಆಗಿ ಅವರ ಬಿಲ್ಲಲ್ಲಿ ಡಿಸ್ಕೌಂಟ್ ಆಗ್ತದೆ. ಅದು ಎಷ್ಟೇ ಸಾರಿ ಬಂದ್ರು ಕೂಡ ಅವರ ಫ್ಯಾಮಿಲಿಲಿ 5 ಜನರು ಎಲ್ಲಾ ಸಲ, ಅಂದ್ರೆ ಒಂದ್ಸಲ ಆಸ್ಪತ್ರೆ ಬಂದು ಹೊರಗೆ ಹೋಗುವಾಗ ಅದು ಅಪ್ಡೇಟ್ ಆಗಿರುವುದಿಲ್ಲ, ಅದು ಇದು ಕ್ಯಾನ್ಸಲ್ ಆಗ್ತದೆ. ತಕ್ಷಣ ಅವರು ಇನ್ನೊಂದ್ಸಲ ರಿವ್ಯೂ ಮಾಡುವಾಗ, ರಿಜಿಸ್ಟ್ರೇಷನ್ ಮಾಡುವಾಗ ಮತ್ತೆ ಅಪ್ಡೇಟ್ ಆಗ್ತದೆ, ಮತ್ತು ಅದೇ ಬೆನಿಫಿಟ್ ಸಿಗ್ತದೆ. ಅದು ಕೂಡ ಲಿಮಿಟ್ ಇಲ್ಲ, ಇಷ್ಟೇ ಅಂತ ಹೇಳಿ. ಇದು 5 ಜನರಿಗೆ ಇರುವಂತದ್ದು ಆರೋಗ್ಯ ಕಾರ್ಡಲ್ಲಿ ಮಾತ್ರ ಅಲ್ವಾ? ಆರೋಗ್ಯ ಕಾರ್ಡಲ್ಲಿ. ತಾಯಿ ಮತ್ತು ಮಕ್ಕಳ ಕಾರ್ಡಲ್ಲಿ ತಾಯಿಗೆ ಮತ್ತು ಆ ಮಗುವಿಗೆ ಏನು ಹುಟ್ಟುವಂತ ಮಗುವಿಗೆ ತಕ್ಷಣಕ್ಕೆ ಸಿಗುವಂತ ಒಂದು ರಿಯಾಯಿತಿ ಬೆನಿಫಿಟ್ ಸಿಗ್ತದೆ. ತಕ್ಷಣಕ್ಕೆ ಏನಾದ್ರೂ ಪ್ರಾಬ್ಲಮ್ಸ್ ಮಗುವಿಗೆ ಏನಾದ್ರೂ ಇದ್ರೆ ಅದರ ಖರ್ಚು ಸಿಗ್ತದೆ. ಓಕೆ ಸರ್, ಈಗಾಗಲೇ ಒಂದಿಷ್ಟು ಕಾರ್ಡ್ಗಳ ಬಗ್ಗೆ ಮಾತಾಡಿದ್ವಿ. ಬೇರೆ ರೀತಿಯಾದಂತಹ ಕಾರ್ಡ್ಗಳು ಯಾವುದು? ಬೇರೆ ಅಂದ್ರೆ ನಾವು ಈಗ ಮೆಡಿಕಲ್ ಕ್ಯಾಂಪ್ ಔಟ್ಸೈಡ್ ಮಾಡಿದಾಗ ಅಲ್ಲಿ ಮೆಡಿಕಲ್ ರೆಫರಲ್ ಕಾರ್ಡ್ ಕೊಡ್ತಾರೆ, ಅಂದ್ರೆ ಆ ಕ್ಯಾಂಪಿಗೆ ಬಂದವರಿಗೆ ಬೆನಿಫಿಟ್ ಸಿಗ್ಲಿಕ್ಕೆ ಇಲ್ಲಿ ಬಂದಾಗ ಅದೊಂದು ಕಾರ್ಡ್. ಬೇರೆ ನಮ್ಮ NGOಗಳು ಕೆಲವೊಂದು ಸಂಘ ಸಂಸ್ಥೆಗಳಿದೆ, ಅವರು ಕೂಡ ಒಂದು ಕೆಲವು ಕಾರ್ಡ್ ಕೊಡ್ತಾರೆ. ಆ ಕಾರ್ಡ್ ಮುಖಾಂತರ ಕೂಡ ನಾವು ಬೆನಿಫಿಟ್ ಕೊಡ್ತಾ ಇದ್ದೇವೆ. ಅದೇ ಅಲ್ಲ, ನಮ್ದು ಕೆಲವೊಂದು ಸೆಂಟರ್ ಇದೆ, ಪೆರಿಪಲ್ ಸೆಂಟರ್ ಇದೆ, ಅಲ್ಲಿಂದ ಏನು ಕಾರ್ಡ್ ತಗೊಂಡು ಬರ್ತಾರೆ, ಅದರ ಮುಖ ಕೂಡ 1 ಬಾರಿಗೆ ಮಾತ್ರ ಅದು ಬಂದು ಹೊರಗಡೆ ಹೋಗುವಾಗ ಅದು ಮತ್ತೆ ಅಪ್ಲೈ ಆಗೋದು, ಒಂದೇ ಬಾರಿಗೆ ಮಾತ್ರ. ಒಂದೇ ಸಲ ಮಾಡಿಸಬಹುದು ಅದನ್ನ? ಒಂದ್ಸಲ ಅಂದ್ರೆ ನಾವು ಇಶ್ಯೂ ಮಾಡ್ತೇವೆ, ಅದು ತಕ್ಷಣಕ್ಕೆ ಮಾತ್ರ. ಸರ್, ಈಗ ಒಂದಷ್ಟು ಕಾರ್ಡಿಗೆ ಒಂದು ಹೇಳಿರಿ ನೀವು 1 ವರ್ಷ ಅದಕ್ಕೆ ವ್ಯಾಲಿಡಿಟಿ ಇರುತ್ತೆ ಅಂತ. ಅದು ಎಕ್ಸ್ಪೈರಿ ಆದರೆ ತಕ್ಷಣಕ್ಕೆ ಅದನ್ನು ರಿನಿವಲ್ ಮಾಡಿಸ್ಬೋದಾ? ಅಂದರೆ ತಕ್ಷಣಕ್ಕೆ ಎಮರ್ಜೆನ್ಸಿ ಇದ್ರೆ ತಕ್ಷಣಕ್ಕೆ ಮಾಡ್ಬೋದು. ಯಾಕಂದ್ರೆ ನಮ್ಮ ಹೆಲ್ತ್ ಕಾರ್ಡ್ ರಿಜಿಸ್ಟ್ರೇಷನ್ ಕೌಂಟರ್ಗೆ ಬಂದರೆ ಅದಕ್ಕೆ ತೋರಿಸಿ ಅದೇ ಕಾರ್ಡ್ ಅಂತ ತೋರಿಸಿ ಅದು ರಿನಿವಲ್ ಮಾಡಿಸ್ಬೋದು, ತಕ್ಷಣಕ್ಕೆ ಬೆನಿಫಿಟ್ ಕೂಡ ಸಿಗುತ್ತೆ. ಸರ್, ಈಗಾಗಲೇ ನಾವು 3 ಕಾರ್ಡ್ಗಳ ಬಗ್ಗೆ ಮಾತಾಡಿದ್ವಿ. ಸೊ ಆಲ್ ಟೋಟಲ್ ಇನ್ ಸಮರೈಸೇಷನ್ ವೀಕ್ಷಕರಿಗೆ ಹೇಳಬೇಕಾದ್ರೆ ಈ 3 ಕಾರ್ಡ್ಗಳಲ್ಲಿರುವಂತಹ ವ್ಯತ್ಯಾಸ. 3 ಕಾರ್ಡ್ ಅಂದ್ರೆ ಆರೋಗ್ಯ ಕಾರ್ಡ್ ಅಂದ್ರೆ ಒಂದು ಫ್ಯಾಮಿಲಿ 5 ಜನ ಒಂದು ಇರುವ ಫ್ಯಾಮಿಲಿಗೆ ಆಗುವಂತ ಒಂದು ಆರೋಗ್ಯ ಕಾರ್ಡ್. ಅದೇ ರೀತಿ ಜೀರಿಯಾಟ್ರಿಕ್ ಕಾರ್ಡ್, ಸೀನಿಯರ್ ಸಿಟಿಸನ್ ಕಾರ್ಡ್, ಅದು ಒಬ್ಬರಿಗೆ ಯಾರು ಸೀನಿಯರ್ ಸಿಟಿಸನ್ ಇದ್ದಾರೆ 60 ವರ್ಷ ಮೇಲಿನವರಿಗೆ ಅವರಿಗೆ ಇರುವಂತಹ ಅದೊಂದು ಕಾರ್ಡ್. ಅದೇ ರೀತಿ ಮದರ್ ಅಂಡ್ ಚೈಲ್ಡ್ ಕಾರ್ಡ್, ಇದು ಯಾರು ಹೆರಿಗೆಗಾಗಿ ಬರ್ತಾರೆ ಆ ಮದರಿಗೆ ಮತ್ತು ಆ ಮಗುವಿಗೆ ಇರುವಂತ. ಸೊ ಈಗ ಮದರ್ ಅಂಡ್ ಚೈಲ್ಡ್ ಕಾರ್ಡ್ ಯಾರಿಗೆ ಇರುತ್ತೋ ಅವರಿಗೆ ಆರೋಗ್ಯ ಕಾರ್ಡ್ ಕೂಡ ಇರಬಹುದು, ಎರಡು ಮಾಡಿಸ್ಕೊಳ್ಬಹುದು. ಯಾಕಂದ್ರೆ ಮದರ್ ಮಾತ್ರ ಇನ್ಕ್ಲೂಡ್, ಒಬ್ಬರಿಗೆ, ಮಗು ಬಿಟ್ರೆ ತಾಯಿ. ಇದು ಅನಾರೋಗ್ಯ ಕಾರ್ಡ್ ಅಂದ್ರೆ ಅವರ ಫ್ಯಾಮಿಲಿಯಲ್ಲಿ ಅವರ ಫಾದರ್ ಇರ್ಬೋದು, ಮದರ್ ಇರ್ಬೋದು, ಅವರ ಬ್ರದರ್ಸ್ ಇರ್ಬೋದು, 5 ಜನ ಯಾರ ಫ್ಯಾಮಿಲಿ ಅವರಿಗೆ ಆಗ್ತದೆ. ಅವರ ಸೀನಿಯರ್ ಸಿಟಿಸನ್ ಯಾರಾದ್ರೂ ಫಾದರ್ ಇದ್ರೆ ಅವರಿಗೆ ಆ ಕಾರ್ಡ್ ಮಾಡಿ ಸೀನಿಯರ್ ಕಾರ್ಡ್ ಮಾಡಿ. ಸೊ ಒಂದೇ ಮನೆಯಲ್ಲಿ 3 ಕಾರ್ಡ್ ಕೂಡ ಯೂಸ್ ಮಾಡಬಹುದು. ಸರ್, ನೀವು ಈಗಾಗಲೇ ಹೇಳಿದ್ರಿ ಒಳರೋಗಿ ವಿಭಾಗ, ಹೊರರೋಗಿ ವಿಭಾಗ. ಸೊ ಇದೆರಡಕ್ಕೂ ಇರುವಂತಹ ವ್ಯತ್ಯಾಸ ಏನು ಸರ್? ಒಳರೋಗಿ ವಿಭಾಗ ಅಂತ ಹೇಳಿದ್ರೆ ಯಾರು ಪೇಷಂಟ್ ಅನ್ನು ಅಡ್ಮಿಟ್ ಮಾಡ್ಲಿಕ್ಕೆ ಹೇಳ್ತಾರೆ, ಅಡ್ಮಿಟ್ ಆಗ್ಬೇಕಂತ ಡಾಕ್ಟರ್ ವೈದ್ಯರು ಹೇಳ್ತಾರೆ, ಅವರು ಒಳರೋಗಿ, ಅಂದ್ರೆ ಒಳಗೆ ಅಡ್ಮಿಟ್ ಆಗಿರೋರು ಒಳರೋಗಿ ಅಂತ. ಅದೇ ಹೊರರೋಗಿ ಅಂತ ಹೇಳಿದ್ರೆ ಅವರ ಅಡ್ಮಿಷನ್ ಇಲ್ಲ, ಇಲ್ಲಿ ಏನು ಚಿಕಿತ್ಸೆ ಪಡ್ಕೊಂಡು ಟೆಸ್ಟ್ ಮಾಡಿಸ್ಕೊಂಡು ಮನೆಗೆ ಹೋಗುವಂಥದ್ದು, ಅದು ಒಂದೇ ದಿನ. ಫಸ್ಟ್ ಟೈಮ್ ಬಂದವರು? ಹೌದು. ಓಕೆ, ಅಡ್ಮಿಟ್ ಆಗದವರು ಅಥವಾ ಫಸ್ಟ್ ಟೈಮ್ ಬಂದವರು ಅಂತ ಅರ್ಥನ? ಅಲ್ಲ, ಫಸ್ಟ್ ನೆಕ್ಸ್ಟ್ ಬಂದವರಂತ ಯಾರು ಡಾಕ್ಟರ್ ಅವರಿಗೆ ಸಲಹೆ ಕೊಡ್ತಾರೆ, ನೀವು ಅಡ್ಮಿಟ್ ಆಗಿ ನಿಮಗೆ ಟ್ರೀಟ್ಮೆಂಟ್ ಬೇಕಂತ ಹೇಳಿದ್ರೆ ಅವರನ್ನು ಒಳರೋಗಿ ಅಂತ ನಾವು ಕರೀತೇವೆ. ಸೊ ಇವಿಬ್ಬರಿಗೂ ನೀವು ಕೊಡುವಂಥ ಸೌಲಭ್ಯಗಳಲ್ಲಿ ಏನಾದರೂ ವ್ಯತ್ಯಾಸ ಇದೆಯಾ? ಒಳರೋಗಿಯಾಗಿ ಅವರು ಅಲ್ಲಿ ಅಡ್ಮಿಟ್ ಆಗಿರುವಾಗ ಅವರಿಗೆ ಜಾಸ್ತಿ ಬೆನಿಫಿಟ್ ಇದೆ. ಹೊರರೋಗಿಯಲ್ಲಿ ಸಿಗುವಂತಹ ಏನು ಅವರಿಗೆ ಸೌಲಭ್ಯ ಇದೆ, ರಿಯಾಯಿತಿ ಇದೆ, ಅದು ಜಾಸ್ತಿ ಇದೆ ಒಳರೋಗಿ ಆಗಿರುವಾಗ. ಆಲ್ರೆಡಿ ಅವರಿಗೆ ಯಾವುದೇ ಕಾರ್ಡ್ ಇಲ್ಲದಿದ್ರೆ ಕೂಡ ಬೆಡ್ ಚಾರ್ಜ್ ಇಲ್ಲ ವೈದ್ಯರ ಚಾರ್ಜ್ ಜನರಲ್ ವಾರ್ಡಲ್ಲೆಲ್ಲ ಫ್ರೀ ಆಗಿದೆ, ಮತ್ತು ಫುಡ್ ಕೂಡ ಅವರಿಗೆ ಉಚಿತವಾಗಿದೆ. ಓಕೆ ಸರ್, ಈಗಾಗಲೇ ನೀವು ಹೇಳಿದ್ರಿ ನಾವೀಗ ಈ ಕಾರ್ಡ್ ಮಾಡಿಸಬೇಕಾದ್ರೆ ಒಂದಷ್ಟು ನಮಗೆ ಡಿಸ್ಕೌಂಟ್ ಸಿಗುತ್ತೆ ಅಂತ. ಈಗ ಉದಾಹರಣೆಗೆ ಕೆಲವೊಂದು ಟ್ರೀಟ್ಮೆಂಟ್ಗಳಲ್ಲಿ, ಉದಾಹರಣೆಗೆ ಈಗ ಕಿಡ್ನಿ ಸ್ಟೋನ್ ಆಗಿರ್ಬೋದು, ಅಲ್ಲಿ ನಾವು ಶೂಟೌಟ್ ಮಾಡಿ ಕೂಡ ಕಿಡ್ನಿ ಸ್ಟೋನ್ನ ತೆಗಿಬಹುದು, ಆಪರೇಷನ್ ಮಾಡಿ ಕೂಡ ತೆಗಿಬಹುದು. ಸೊ ಈ ಟೈಮಲ್ಲಿ ನೀವು ಆಪರೇಷನ್ ಮಾಡಿಸಿದ್ರೆ ಮಾತ್ರ ಡಿಸ್ಕೌಂಟು, ಈ ರೀತಿ ಏನಾದರೂ ಕಂಡೀಷನ್ಸ್ ಇದೆಯಾ? ಇಲ್ಲ, ಅವರಿಗೆ ಆ ಸಂದರ್ಭದಲ್ಲಿ ಅವರು ಯಾವುದೇ ಒಂದು ಕಿಡ್ನಿ ಸ್ಟೋನ್ ಇರುವಾಗ ಅವರಿಗೆ ಫ್ರೀ ಕೆಲವೊಂದು ಟೆಸ್ಟ್ ಬೇಕಾಗ್ತದೆ, ಇನ್ವೆಸ್ಟಿಗೇಷನ್ಸ್ ಬೇಕಾಗ್ತದೆ, ಬ್ಲಡ್ ಇದಿರ್ಬೋದು, ಬೇರೆ ಸ್ಕ್ಯಾನಿಂಗ್ ಇರ್ಬೋದು, ಎಕ್ಸ್ರೇ, ಆ ರಿಲೇಟೆಡ್ ಟೆಸ್ಟ್ ಬರುವಾಗ ಕಾರ್ಡ್ ಇದ್ದಾಗ ಅವರಿಗೆ ಆಟೋಮೆಟಿಕ್ ಆಗಿ ಡಿಸ್ಕೌಂಟ್ ಬರ್ತದೆ ಬಿಲ್ ಮಾಡುವಾಗ. ಅದು ಯಾವುದೇ ರೀತಿಯಾದಂಥ ಯಾವುದೇ ಕಾರ್ಡ್ ಯಾವುದೇ ಇದು ಅವರಿಗೆ ಟೆಸ್ಟ್ ಇರ್ಬೋದು, ಅಲ್ಲ ಪರೀಕ್ಷೆ ಇರ್ಬೋದು,
ಅದಕ್ಕೆಲ್ಲ ಡಿಸ್ಕೌಂಟ್. ಸರ್ ಈಗಾಗಲೇ ನೀವು ಹೇಳಿದ್ರಿ ಈ ಕಾರ್ಡ್ ಎಲ್ಲ ಮಾಡಿಸಿದ್ರೆ ನಮಗೆ ಡಿಸ್ಕೌಂಟ್ ಸಿಗುತ್ತೆ ಅಂತ. ಆದರೆ ಒಂದಿಷ್ಟು ಸಿಚುವೇಶನ್ಸಲ್ಲಿ, ಉದಾಹರಣೆಗೆ ಕಿಡ್ನಿ ಸ್ಟೋನ್ ಅಂತ ಸಿಚುವೇಶನ್ ಬಂದರೆ ಬೇರೆ ಬೇರೆ ರೀತಿಯಾದಂಥ ಟ್ರೀಟ್ಮೆಂಟ್ ಮಾಡ್ಬೋದು. ಉದಾಹರಣೆಗೆ ನಾವು ಆಪರೇಷನ್ ಮಾಡಿ ಸ್ಟೋನ್ನ ತೆಗಿಬೋದು ಅಥವಾ ಶೂಟ್ಔಟ್ ಮಾಡಿ ಸ್ಟೋನ್ನ ತೆಗಿಬೋದು. ಸೊ ಈ ಟೈಮಲ್ಲಿ ಈ ರೀತಿಯಾಗಿ ಟ್ರೀಟ್ಮೆಂಟ್ ಮಾಡಿಸ್ಕೊಂಡ್ರೆ ಮಾತ್ರ ಡಿಸ್ಕೌಂಟ್ ಸಿಗೋದು, ಇನ್ನೊಂದು ರೀತಿಯಲ್ಲಿ ಸಿಗಲ್ಲ, ಈ ರೀತಿ ಏನಾದರೂ ಕಂಡೀಷನ್ಸ್ ಇದೆಯಾ? ಇಲ್ಲ, ಆ ಸಂದರ್ಭಕ್ಕೆ ತಕ್ಕಂತೆ ಯಾವ ಟೆಸ್ಟ್ ಅವ್ರು ಹೇಳ್ತಾರೆ, ಯಾವುದ ಪ್ರೊಸೀಜರ್ ಇರ್ತದ, ಅವ್ರಿಗೆ ಏನು ಸರ್ಜರಿ ಇರ್ತದ, ಆ ಸಂದರ್ಭದಲ್ಲಿ ಮುಂಚಿತವಾಗಿ ಕೆಲವೊಂದು ಟೆಸ್ಟ್ ಬೇಕಾಗ್ತದೆ. ಅದು ರಕ್ತದ್ದು ಇರ್ಬೋದು, ಬೇರೆ ಸ್ಕ್ಯಾನಿಂಗ್ ಇರ್ಬೋದು, ಅಲ್ಲ ಎಕ್ಸ್ರೇ ಇರ್ಬೋದು, ಯಾವುದೇ ಥರ ಟೆಸ್ಟ್ ಅಲ್ಲ ಯಾವ ಇನ್ವೆಸ್ಟಿಗೇಷನ್ಸ್ ಮಾಡುವಾಗ ಅದಕ್ಕೆ ಎಲ್ಲ ಈ ನಮೂನೆಯ ಕಾರ್ಡ್ ಇದ್ದಾಗ ಅದಕ್ಕೆ ಬೆನಿಫಿಟ್ ಸಿಗ್ತದೆ, ರಿಯಾಯಿತಿ ಸಿಗ್ತದೆ. ಸೊ ಯಾವುದೇ ರೀತಿಯಾದಂಥ ಕಂಡೀಷನ್ಸ್ ಇಲ್ಲ, ಕಂಡೀಷನ್ಸ್ ಇದೆ. ಅದವರೆಗೆ ನಾವು ಕಾರ್ಡ್ ಮಾಡುವಾಗಲೇ ನಾವು ಮನವರಿಕೆ ಮಾಡ್ತೀರಾ. ಅಂದರೆ ಪೇಷಂಟ್ಗೆ ಯಾವ ಟೆಸ್ಟ್ ಕಂಫರ್ಟೇಬಲ್ ಆಗುತ್ತೋ ಆ ಟೆಸ್ಟಿಗೆ ಹೋಗಿ ಮಾಡಿ. ಸರ್, ಇಲ್ಲಿ ಲಭ್ಯವಿರುವಂತಹ ಖಾಸಗಿ ವಿಮಾ ಯೋಜನೆಗಳು ಯಾವುದು ಸರ್? ಖಾಸಗಿ ನಮ್ಮಲ್ಲಿ ಈಗ ಸದ್ಯ 21 ನಮೂನೆಯ ವಿವಿಧ ನಮೂನೆಯ ಖಾಸಗಿ ವಿಮಾ ಯೋಜನೆಗಳಿವೆ. ಅದು ಮುಖ್ಯವಾಗಿ ವಿಡಾಲ್, ICNC, ಪ್ರುಡೆನ್ಷಿಯಲ್, ಮೆಡಿ ಅಸಿಸ್ಟ್, ಮೆಡಿಸೇವ್, ಹಾಗೇನೆ 21 ನಮೂನೆ ಬೇರೆ ಬೇರೆ ನಮೂನೆಯ ಸ್ಕೀಮ್ಗಳು ನಮ್ಮ ಆಸ್ಪತ್ರೆ ಇದೆ. ಅದೇ ರೀತಿ ಸರ್ಕಾರದ ಸ್ಕೀಮ್ಗಳು ABRK ಅಂದರೆ ಆಯುಷ್ಮಾನ್ ಭಾರತ ನಮ್ಮ ಕರ್ನಾಟಕದ್ದು ಮತ್ತು ಆಯುಷ್ಮಾನ್ ಭಾರತ ಕೇರಳದ್ದು ಅದು ಇದೆ. ಮತ್ತು ಸಂಪೂರ್ಣ ಸುರಕ್ಷಾ ಅಂತ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಇದೆ. ಅದೇ ರೀತಿ ಕಾರ್ಮಿಕರಿಗೆ ESI ಇದೆ. ಮತ್ತು ಕೊರಗ ಒಂದು ಕಾಸ್ಟ್ನವರಿಗೆ ಅದು ITBT ಅಂತ ಅದೊಂದು ಇದೆ. ಮತ್ತು ಎಂಡೋಸಲ್ಫಾನ್ ಪೀಡಿತರಿಗೆ ಅವರ ಯಾರಿದೆ ಅವ್ರಿಗೆ ಕೂಡ ಆ ಒಂದು ಸ್ಕೀಮು ಸರ್ಕಾರದ ವತಿಯಿಂದಲೇ ಇದೆ. ಸೊ ಗೌರ್ಮೆಂಟಿಂದ ಏನೆಲ್ಲ ಸಿಗುತ್ತೋ ಅದು ಇಲ್ಲಿ ನೀವು ಯುಟಿಲೈಸ್ ಮಾಡ್ಬೋದು. ಹೆಚ್ಚಿನ ಇಲ್ಲಿ ಇದೆ. ಸರ್, ಖಾಸಗಿ ಯೋಜನೆಗಳ ಬಗ್ಗೆ ಒಂದಷ್ಟು ಹೇಳಿದ್ರಿ, ಇದನ್ನು ಸ್ವಲ್ಪ ವಿಸ್ತರಿಸಿ ಹೇಳಿ. ಖಾಸಗಿ ಯೋಜನೆಗಳಲ್ಲಿ ಈಗ ನಮ್ಮ ಮೆಡಿ ಅಸಿಸ್ಟೆಂಟ್ ಅಂತ ಇದೆ, ಅದು ಖಾಸಗಿ ಮೆಡಿ ಅಸಿಸ್ಟ್. ಹೌದು. ಇದು ಯೆನಪೋಯ ಕಾಲೇಜಲ್ಲಿ ಮಾತ್ರ ಲಭ್ಯವಿದೆ ಅಲ್ಲ, ಅದು ಹೆಚ್ಚಿನ ಆಸ್ಪತ್ರೆಗಳಿಗೆ ಇದೆ. ಆದರೆ ಅದು ಎಂಪ್ಯಾನ್ಮೆಂಟ್ ಆಗಬೇಕಾಗ್ತದೆ. ಅಂದರೆ ಅದಕ್ಕೆ ಬೇಕಾದ ದಾಖಲೆ ಪತ್ರ, ಆಸ್ಪತ್ರೆಗಳ ಸೌಕರ್ಯ ಸೌಲಭ್ಯ ಇದೆ ಅಂತ ಹೇಳಿ ಸಂಬಂಧಪಟ್ಟ ಟ್ರಸ್ಟ್ ಇರ್ಬೋದು ಇಲ್ಲ ಕಂಪನಿ ಇರ್ಬೋದು ಅವರಿಗೆ ಸಲ್ಲಿಸಿ ಅದರಿಂದ ನಾವು ಎಂಪ್ಯಾನ್ಮೆಂಟ್ ಮಾಡಿಸ್ಕೊಳ್ಬೇಕಾಗ್ತದೆ. ಅಂದರೆ ಅಧಿಕೃತವಾಗಿ ಈ ಆಸ್ಪತ್ರೆಯನ್ನು ಆ ಸ್ಕೀಮಿಗೆ ಗುರುತಿಸಲ್ಪಟ್ಟಿದೆ ಅಂತ ಹೇಳಿ ಅಲ್ಲಿ ಮೊದಲಾಗಿ ಆಗಬೇಕಾಗ್ತದೆ. ಅದಾದ ನಂತರ ಅವರು ನಮಗೆ ಪರ್ಮಿಷನ್ ಕೊಡ್ತಾರೆ. ಆ ಯಾರು ಇನ್ಶೂರೆನ್ಸ್, ಆ ಖಾಸಗಿ ಇನ್ಶೂರೆನ್ಸ್, ಆ ಹೆಸರಿನ ಇನ್ಶೂರೆನ್ಸ್ ಇದೆ, ಅವರು ಈ ಆಸ್ಪತ್ರೆಯಲ್ಲಿ ಹೋಗಿ ಅಡ್ಮಿಷನ್ ಆಗಿ ಅದರ ಬೇಕಾದ ಸೌಲಭ್ಯವನ್ನು ಪಡೀಬೋದು ಅಂತ ಹೇಳಿ ಅವ್ರದ್ದು ಏನು ಗೆಜೆಟ್ ಇರ್ತದೆ, ಅವರನ್ನು ಏನು ಪೇಪರ್ಸ್ ಇದೆ ಕರಪತ್ರ ಅದರಲ್ಲೆಲ್ಲ ಮುದ್ರಿಸಿ ಎಲ್ಲ ಜನಗಳಿಗೆ ತಿಳಿಸುವ ಹಾಗೆ ಮಾಡ್ತಾರೆ ಅವರು. ಅದೇ ರೀತಿ ಎಲ್ಲ ಖಾಸಗಿ ಇನ್ಶೂರೆನ್ಸ್ ಕಂಪನಿಗಳು ಕೂಡ ಅದೇ ರೀತಿ ಮಾಡ್ತವೆ. ಅದಕ್ಕೊಂದು ಪ್ಯಾಕೇಜ್ ಇದೆ, ಲಿಮಿಟ್ ಇರ್ತದೆ, 50,000, 1,00,000, ಅದೇ ರೀತಿ ಅದಕ್ಕೆ ಪ್ರೀಮಿಯಂ ಕೂಡ ಆ ಬೇಸಿಸಲ್ಲಿ ಇರ್ತದೆ. ಅದು ಅಂದರೆ ವರ್ಷಕ್ಕೆ ಒಂದ್ಸಲ ಇರ್ಬೋದು, 6 ತಿಂಗಳಿಗೆ ಒಂದ್ಸಲ ಇರ್ಬೋದು. ಸೊ ಈಗ ಈ ಪ್ರೀಮಿಯಂ ಕಟ್ತಾ ಬರಬೇಕಾಗುತ್ತೆ. ಸೊ ಪ್ರೀಮಿಯಂ ಕಟ್ಟಿ ಬರ್ತಾ ಇರೋರಿಗೆ ಒಂದು ವೇಳೆ ಏನಾದರೂ ಪ್ರಾಬ್ಲಮೇ ಬಂದಿಲ್ಲ, ಹಾಸ್ಪಿಟಲ್ಗೆ ಅಡ್ಮಿಟ್ ಆಗೋ ಸಿಚುವೇಶನ್ ಇಲ್ಲ, ಆ ಟೈಮಲ್ಲಿ ಅವರಿಗೆ ಇನ್ಶೂರೆನ್ಸ್ ಪಾಲಿಸಿ ತರ ಏನಾದರೂ ಮತ್ತೆ ಆ ಅಮೌಂಟ್ ಸಿಗುವಂಥದ್ದು ಏನಾದರೂ ಅದವರಿಗೆ ಏನದು ಬೋನಸ್, ಅದವರಿಗೆ ಕ್ರೆಡಿಟ್ ಆಗ್ತದೆ. ಅವರು ಕ್ಲೈಮ್ ತಗೊಳ್ಳಿಲ್ಲ ಅಂತ ಹೇಳಿದ್ರೆ, ನಾವೀಗ ಜನರಲ್ ಇನ್ಶೂರೆನ್ಸ್ ಅಲ್ಲಿ ಏನೆಲ್ಲ ಇರುತ್ತೆ, ನಾವೊಂದು ಕಾರ್ ಇನ್ಶೂರೆನ್ಸ್ ಮಾಡುವಾಗ ಏನು ಅದಕ್ಕೆ ಕ್ಲೈಮ್ ತಗೊಳ್ಳಿಲ್ಲ ಇದ್ರೆ ಅವರಿಗೆ ನೆಕ್ಸ್ಟ್ ಏನಾದರೂ ಅವಘಡ ಆಗುವಾಗ ಅದ್ರ ಇಮಿಡಿಯೇಟ್ ಕ್ಲೈಮ್ ಸಿಗ್ತದೆ ಅವರಿಗೆ. ಇಲ್ಲ ಅವರ ಏನು ಅಕೌಂಟ್ ಇದೆ ಅದಕ್ಕೆ ಕ್ರೆಡಿಟ್ ಆಗ್ತದೆ ಅದರ ಬೋನಸ್. ಇಲ್ಲಾಂದ್ರೆ ಏನೂ ಇಲ್ಲ, ಇರ್ತದೆ. ಏನಾದರೂ ಬರಬಾರ್ದು ಯಾರಿಗೆ ಕೂಡ ಇನ್ಶೂರೆನ್ಸ್ ಅದರಲ್ಲಿ ಇದೇ ಕಟ್ಟಿದೆ ಅಂತ ಹೇಳಿ ಅದರ ಪ್ರಯೋಜನ ಪಡೆಯುವಂತ ಸಮಸ್ಯೆ ಬರಬಾರ್ದು ಅವರಿಗೆ, ಬರದಿದ್ರೇನೆ ಒಳ್ಳೇದು. ಸರ್, ನಾವೀಗ ಒಂದಷ್ಟು ಕಾರ್ಡ್ಗಳ ಬಗ್ಗೆ ಮಾತಾಡಿದ್ವಿ, ಯೋಜನೆಗಳ ಬಗ್ಗೆ ಮಾತಾಡಿದ್ವಿ, ಎಲ್ಲ ಓಕೆ. ಆದರೆ ಈ ಕಾರ್ಡಿಂದ ಸಿಗುವಂತಹ ಸೌಲಭ್ಯ ಪ್ರತಿಯೊಂದು ಟ್ರೀಟ್ಮೆಂಟು ಸಿಗುತ್ತಾ? ಯಾವುದಕ್ಕೆಲ್ಲ ಅನ್ವಯ ಆಗುತ್ತೆ, ಯಾವುದಕ್ಕೆಲ್ಲ ಅನ್ವಯ ಆಗಲ್ಲ? ಈಗ ಪ್ರತಿಯೊಂದಕ್ಕೆ ಯಾವುದೇ ಕಾರ್ಡ್, ಈಗ ನಾವು 3-4 ನಮೂನೆ ಕಾರ್ಡ್ ಬಗ್ಗೆ ಮಾತಾಡಿದ್ವಿ. ಎಲ್ಲ ಕಾರ್ಡಲ್ಲಿ ಎಲ್ಲ ಬೆನಿಫಿಟನ್ನು ಕೊಡಲಿಕ್ಕೆ ಸಾಧ್ಯ ಆಗೋದು. ಯಾಕಂತ ಹೇಳಿದರೆ ಮೆಡಿಸಿನ್ ನಮಗೆ ಇಲ್ಲಿ ಉತ್ಪತ್ತಿ ಆಗೋದಿಲ್ಲ, ಅದು ಹೊರಗಿಂದ ಬರುವಂಥದ್ದು. ನಾವಲ್ಲಿ ಏನು ಪರ್ಚೇಸ್ ಮಾಡ್ತೇವೆ ಅದೇ ರೇಟ್ ಇವರಿಗೆ ಹಾಕ್ತೇವೆ. ಅದರಲ್ಲಿ ಏನು ನಮ್ಮ ಆಸ್ಪತ್ರೆ ಬರುವಂಥ ಲಾಭಾಂಶದಲ್ಲಿ ಸ್ವಲ್ಪ ಬಿಟ್ಟು ಕೊಡ್ತೇವೆ ಅದರಲ್ಲಿ. ಮತ್ತು ಈ ಸರ್ಜರಿಗಳೇ ಆಗುವಾಗ ಈಗ ಹಿಪ್ ಇರ್ಬೋದು, ನೀ ಇರ್ಬೋದು, ಅದಕ್ಕೆ ಇಂಪ್ಲಾಂಟ್ಸ್ ಅಂತ ಹೇಳ್ತೇವೆ, ಜಾಯಿಂಟ್ ಅಂಥದ್ದೆಲ್ಲ ಸ್ಕ್ರೂ ರಾಡ್ ಅಂತದೆ, ಅದಕ್ಕೆಲ್ಲ ಹೊರಗಿಂದ ಬರುವಂಥ ಐಟಮ್ಗಳು. ಅದರಲ್ಲಿ ಕೂಡ ನಮಗೆ ಏನು ಮಾರ್ಜಿನ್ ಇದೆ ಅದರಲ್ಲಿ ಸ್ವಲ್ಪ ಬಿಟ್ಕೊಟ್ಟು ನಾವು ಅದನ್ನು ಆ್ಯಕ್ಚುಯಲ್ ಚಾರ್ಜ್ ಮಾಡ್ತೇವೆ. ಅದೇ ಬ್ಲಡ್ ಡೊನೇಷನ್ ಮಾಡುವಾಗ ಯಾರಿಗೆ ಅದು ಅಗತ್ಯವಾಗಿ ಒಂದು ಸರ್ಜರಿ ಆಗುವಾಗ ಬ್ಲಡ್ ಬೇಕಾಗ್ತದೆ, ಬ್ಲಡ್ ನಮ್ಮ ಬ್ಲಡ್ ಬ್ಯಾಂಕಲ್ಲಿ ಇರ್ತದೆ. ಅದಕ್ಕೆ ನಾವು ಅದನ್ನು ಬ್ಲಡ್ ಕೊಡುವ ಮೊದಲು ಕೆಲವೊಂದು ಟೆಸ್ಟ್ಗಳಿರ್ತದೆ, ಅದು ಇನ್ನೊಬ್ಬರಿಗೆ ಕೊಡುವಾಗ ಮ್ಯಾಚಿಂಗ್ ಆಗಬೇಕು. ಅದೆಲ್ಲ ಟೆಸ್ಟ್ ಮಾಡಲಿಕ್ಕೆ ಅದು ಕಾಸ್ಟ್ ಬರ್ತದೆ. ಅದರ ಚಾರ್ಜ್ ನಾವು ಬ್ಲಡ್ ಚಾರ್ಜ್ ಅಂತ ಹಾಕ್ತೇವೆ. ಅದಲ್ಲದೆ ಬ್ಲಡ್ಗೆ ಬೇಕಾಗಿ ನಾವು ಚಾರ್ಜ್ ಹಾಕೋದಿಲ್ಲ, ಅದರದ್ದು ಆಕ್ಚುಯಲ್ ಚಾರ್ಜ್ ಇರ್ತದೆ. ಅಂದರೆ ನಮ್ಮ ಇಲ್ಲಿ ಬರುವಂತಹ ಲಾಭಾಂಶದಲ್ಲಿ ನಾವು ಡಿಸ್ಕೌಂಟ್ ಮಾಡೋಕ್ಕಾಗುತ್ತೆ. ಅದು ಯಾವುದನ್ನು ಕೈಯಿಂದ ಖರ್ಚು ಹಾಕಬೇಕಾಗುತ್ತೋ ಅದಕ್ಕಾಗಲ್ಲ. ಕೆಲವೊಂದು ಟೆಸ್ಟ್ಗಳು ಹೊರಗೆ ಮಾಡಬೇಕು, ಹೈದರಾಬಾದ್ ಇರ್ಬೋದು, ಬ್ಯಾಂಗ್ಳೂರ್ ಇರ್ಬೋದು,
ಅದಕ್ಕೆಲ್ಲ ನಾವು ಏನು ಅವ್ರು ಚಾರ್ಜ್ ಮಾಡ್ತಾರೆ ಅದನ್ನೇ ನಾವು ಪೇಷಂಟಿಗೆ ಕೂಡ ಹಾಕ್ತೇವೆ. ಇಲ್ಲಿ ಈ ಲ್ಯಾಬನ್ನು ಬಿಟ್ಟು ಹೊರಗಡೆ ಮಾಡುವಂಥ ಟೆಸ್ಟ್ಗಳನ್ನು. ಓಕೆ ಸರ್, ಈಗ ಸಾಮಾನ್ಯವಾಗಿ ಎಲ್ಲ ಜನರಿಗಿರುವಂಥದ್ದು APL ಕಾರ್ಡ್ ಮತ್ತು BPL ಕಾರ್ಡ್. ಸೊ APL ಕಾರ್ಡ್ ಮತ್ತು BPL ಕಾರ್ಡಿಗೆ ಇರುವಂಥ ವ್ಯತ್ಯಾಸ, ಅವರಿಗೆ ಯಾವ ರೀತಿಯಾದಂಥ ಸೌಲಭ್ಯಗಳಲ್ಲಿ ವ್ಯತ್ಯಾಸ? ಈಗ APL BPL ಅಂತ ಬರೋದು ನಮ್ಮ ಆರೋಗ್ಯ ಕಾರ್ಡಲ್ಲಿ ಅವರಿಗೆ ಪ್ರೀಮಿಯಮಲ್ಲಿ ಮಾತ್ರ ವ್ಯತ್ಯಾಸ, 200 300. ಅದರಲ್ಲಿ ಸಿಗುವಂಥ ಸೌಲಭ್ಯ ಏನು ಅವರಿಗೆ ಬೆನಿಫಿಟ್ ಸಿಗ್ತದೆ ಅದು ಸೇಮ್ ಇರ್ತದೆ. ಅದೇ ರೀತಿ ಸರ್ಕಾರದ ಸೈಡಿಗೆ ಹೋಗುವಾಗ BPL ಕಾರ್ಡ್ನವರಿಗೆ ಕೆಲವೊಂದು ಈ ಡಿಸ್ಟ್ರಿಕ್ಟ್ ಆಸ್ಪತ್ರೆಯಿಂದ ಲೆಟರ್ ತಂದಾಗ, ರೆಫರಲ್ ಲೆಟರ್ ತಂದಾಗ ಮತ್ತೆ ಅವರಿಗೆ ಬೇಕಾದ ದಾಖಲೆ ಪತ್ರ ಒದಗಿಸಿದಾಗ ಫ್ರೀಯಾಗಿ ಆಗ್ತದೆ. ಅದು ಏನು ಸರ್ಕಾರಿ ಆಸ್ಪತ್ರೆಯಲ್ಲಿ ಆ ಒಂದು ಟ್ರೀಟ್ಮೆಂಟನ್ನು ಒಂದು ಸರ್ಜರಿ ಮಾಡಲಿಕ್ಕೆ ಆಗೋದಿಲ್ಲ, ಅದು ಇಲ್ಲಿ ಮಾಡುವಾಗ ಅವ್ರು ರೆಫರಲ್ ಲೆಟರ್ ಕೊಡ್ತಾರೆ. ಇಲ್ಲಿ ಬರುವಾಗ ಅಷ್ಟೆಲ್ಲ ಮಾಡುವಾಗ ಅವ್ರಿಗೆ 100% ಫ್ರೀ ಆಗ್ತದೆ BPL ಕಾರ್ಡ್ನ. ಅದೇ ರೀತಿ APLನವರಿಗೆ ಈಗ ಏನು ಸದ್ಯಕ್ಕೆ ಏನಿದೆ ಅಂತ ಹೇಳಿ 30-70, 70% ಇವರು ರೋಗಿಯ ಮನೆಯವರು ಕಟ್ಟಬೇಕಾಗ್ತದೆ, 30% ಸರ್ಕಾರ ಕಟ್ತದೆ. ಅಂದರೆ ಆಯುಷ್ಮಾನ್ ಭಾರತ್ ಯೋಜನೆಯಲ್ಲಿ. ಇದೇ ಆಯುಷ್ಮಾನ್ ಭಾರತ್ ಯೋಜನೆಯಲ್ಲಿ BPL ಕಾರ್ಡ್ ಇದ್ದವರಿಗೆ ಕಂಪ್ಲೀಟ್ ಫ್ರೀ ಆಗುತ್ತೆ. ಕಂಪ್ಲೀಟ್ ಅಂದರೆ ಬೇಕಾದ ದಾಖಲೆ ಪತ್ರಗಳನ್ನು ಕೊಡಬೇಕಾಗ್ತದೆ. ಸೀದಾ ಬಂದು ಅವರಿಗೆ ಫ್ರೀ ಆಗಿ ಮಾಡಿ ಅಂತ ಹೇಳಿದ್ರೆ ಆಗೋದಿಲ್ಲ. ಯಾಕೆಂತ ಹೇಳಿದ್ದು ಅವರು ಕೊಡೋದು, ನಾವು ಕೊಡೋದು ಸರ್ಕಾರದ ದುಡ್ಡನ್ನು ಕೊಡೋದು ಅವರು. ಹಾಗಾಗಿ ಅವರು ಕೂಡ ಕೆಲವೊಂದು ದಾಖಲೆ ಕೇಳ್ತಾರೆ, ಆಧಾರ ಪತ್ರ ಕೇಳ್ತಾರೆ, BPL ರೇಷನ್ ಕಾರ್ಡ್ ಕೇಳ್ತಾರೆ. BPL ರೇಷನ್ ಕಾರ್ಡಲ್ಲಿ ಅವರ ಹೆಸರು ಇರಬೇಕಾಗ್ತದೆ. ಅದೂ ಅಲ್ಲದೆ ಜಿಲ್ಲಾ ಆಸ್ಪತ್ರೆಯಿಂದ ರೆಫರಲ್ ಲೆಟರ್ ಅಂದರೆ ಶಿಫಾರಸ್ ಪತ್ರ ಈ ಆಸ್ಪತ್ರೆ ತಂದು ಕೊಡಬೇಕಾಗ್ತದೆ. ಅದನ್ನೆಲ್ಲ ನಾವು ಅಪ್ಲೋಡ್ ಮಾಡಿ ಕಳಿಸ್ತೇವೆ. ಅವ್ರದ್ದು ಅಪ್ರೂವಲ್ ಬಂದ ನಂತರನೇ ಆ ಒಂದು ಸರ್ಜರಿಗೆ ನಾವು ಹೋಗೋದು. ಸರ್, ಈಗಾಗಲೇ ಹೇಳಿದ್ರೆ ಪ್ರೀಮಿಯಂ ಅಲ್ಲಿ ವ್ಯತ್ಯಾಸ ಬರುತ್ತೆ APL ಮತ್ತು BPL ಕಾರ್ಡ್. ಅದು ನಮ್ಮ ಆರೋಗ್ಯ ಕಾರ್ಡಲ್ಲಿ. ಓಕೆ, ಅದೇ ನಾವು ಖಾಸಗಿ ವಿಮಾ ಯೋಜನೆಗಳಿಗೆ ಬರಲ್ವಾ ಸರ್? ಅದು ಬರ್ತದೆ. ಅದರಿಂದ ಅವರು ಕೊಡುವಂಥ ಪ್ಯಾಕೇಜ್ ಸಿಸ್ಟಮಲ್ಲಿ ಇರ್ತದೆ. ಹೆಚ್ಚು ಎಷ್ಟು ಕೊಡ್ತಾರ ಅದರ ಆಧಾರದಲ್ಲಿ ಅವರಿಗೆ ಇರ್ತದೆ. ಅಲ್ಲಿ ಕೂಡ ಏನಾದರೂ ವ್ಯತ್ಯಾಸ ಇರ್ತದೆ. ಓಕೆ, ಆದರೆ ಇಲ್ಲಿ ಸಿಗುವಂಥ ಸೌಲಭ್ಯಗಳಲ್ಲಿ ಪ್ರೀಮಿಯಂ ಡಿಫರೆನ್ಸ್ ಬರುತ್ತೆ. ಹೌದು, ಆರೋಗ್ಯ ಕಾರ್ಡ್ ಆಗಿರ್ಬೋದು. ಆರೋಗ್ಯ ಕಾರ್ಡಿಗೆ BPLನವರಿಗೆ 200 ಇರ್ತದೆ, APLನವರಿಗೆ 300. ಅದರಲ್ಲಿ ಕೊಡುವ ಸೌಲಭ್ಯ ಸೇಮ್ ಇರ್ತದೆ. ಒಂದ್ಸಲ ಪ್ರೀಮಿಯಂ ಕಟ್ಟಿ ಆದ ನಂತರ ಸಿಗುವಂಥ ಸೌಲಭ್ಯ ಸೇಮ್ ಇರುತ್ತೆ. ಸರ್, ಈಗ ಈ ಜನರಲ್ ವಾರ್ಡ್ ಪೇಷಂಟ್ಸಿಗೂ ನಮ್ಮ ಪ್ರೈವೇಟ್ ವಾರ್ಡ್ ಪೇಷಂಟ್ಸಿಗಿರುವಂತಹ ವ್ಯತ್ಯಾಸ ಏನು? ಜನರಲ್ ವಾರ್ಡ್, ಪ್ರೈವೇಟ್ ವಾರ್ಡ್ ಅಂತ ಹೇಳಿದ್ರೆ ಜನರಲ್ ಪೇಷಂಟ್ ಬಂದಾಗ ಏನೆಲ್ಲ ಕಾರ್ಡ್ಗಳು, ಏನೆಲ್ಲ ಸ್ಕೀಮ್ ಇದೆ ಅದಕ್ಕೆಲ್ಲ ಈಸಿಯಾಗಿ ಅಪ್ಲೈ ಆಗ್ತದೆ. ಅದೇ ರೀತಿ ಖಾಸಗಿ ಪ್ರೈವೇಟ್ ವಾರ್ಡಲ್ಲಿ, ಪ್ರೈವೇಟ್ ರೂಮಲ್ಲಿ, ಡಿಲಕ್ಸ್ ರೂಮಲ್ಲಿ ತಗೊಳ್ತಾರೆ, ಸೆಮಿ ಪ್ರೈವೇಟ್ ರೂಮ್ ಅಂತ ತಗೊಳ್ತಾರೆ. ಅದಕ್ಕೆಲ್ಲ ಯಾವುದೆಲ್ಲ ರಿಯಾಯಿತಿ ಕಾರ್ಡ್ಗಳಿದೆ ಅದು ಅನ್ವಯ ಆಗುವುದಿಲ್ಲ. ಆದರೆ ಸರ್ಕಾರದ ಕೆಲವೊಂದು ಸ್ಕೀಮ್ ಏನಿದೆ ಅದರಲ್ಲಿ ಅಲ್ಪ ರಿಯಾಯಿತಿ ಕೊಡ್ತಾರೆ. ಹಾಗಾದರೆ ಈ ಪ್ರೈವೇಟ್ ನಿಮ್ಮದು ಹಾಸ್ಪಿಟಲ್ ಪ್ರೈವೇಟ್ ಸ್ಕೀಮ್ಸ್ ಏನಿದೆ ಅದರಲ್ಲೂ ರಿಯಾಯಿತಿ ಸಿಗುತ್ತೆ? ಹೌದು, ಕೆಲವೊಂದರಲ್ಲಿ ಸಿಗ್ತದೆ. ಪ್ರೈವೇಟ್ ವಾರ್ಡ್ ಇದ್ದವರು? ಹೌದು, ಕೆಲವೊಂದರಲ್ಲಿ ಸಿಗುತ್ತೆ. ICU ಅಲ್ಲಿರುವಂಥ ಪೇಷಂಟ್ಸಿಗೂ ಈ ರಿಯಾಯಿತಿ ಸಿಗುತ್ತೆ? ICU ಅಲ್ಲಿ ಕೂಡ ನಾವು ಕೆಲವೊಂದು 50% ಡಿಸ್ಕೌಂಟ್ ಕೊಡ್ತೇವೆ, 25% ಡಿಸ್ಕೌಂಟ್ ಕೊಡ್ತೇವೆ. ಅದೇ ಅವರು ಪ್ರೈವೇಟ್ ಆಗಿ ಅಡ್ಮಿಷನ್ ಆಗಿರುವಂಥ ಪೇಷಂಟಿಗೆ ಅವರು ಆ ಆಧಾರದಲ್ಲಿ ಅವರಿಗೆ ಆ ಬೆನಿಫಿಟ್ ಸಿಗುತ್ತೆ. ಯಾಕಂತ ಹೇಳಿದರೆ ಅವರು ಜನರಲ್ ವಾರ್ಡಲ್ಲಿ ಸಾಧಾರಣವಾಗಿ ಅಡ್ಮಿಟ್ ಆಗುವವರು ಆ ಒಂದು BPL ಲೆವೆಲ್ನವರು, ಅವರಿಗೆ ಅಫೋರ್ಡಬಲ್ ಇಲ್ಲದವರು. ಆದರೆ ಪ್ರೈವೇಟಲ್ಲಿ ಸಾಧ್ಯತೆ ಇರುವವರು, ಅದನ್ನು ದುಡ್ಡು ಕಟ್ಟಲಿಕ್ಕೆ ಸ್ವಲ್ಪ ಆರ್ಥಿಕವಾಗಿ ಒಳ್ಳೆಯದಾಗಿರುವವರು, ಅವರಿಗೆ ನಾವು ಆ ಬೆನಿಫಿಟನ್ನು ಕೊಡಲಿಕ್ಕೆ ಆಗೋದಿಲ್ಲ. ಆಗಲ್ಲ ಸರ್. ಇದುವರೆಗೂ ಯಾವ ರೀತಿಯಾದಂತಹ ಸೌಲಭ್ಯ ಯೆನಪೋಯ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆಯಲ್ಲಿದೆ, ಇದರ ಕುರಿತಾಗಿ ಸಂಪೂರ್ಣವಾದ ಮಾಹಿತಿನ, ಒಂದು ಕ್ಲಿಯರ್ ಕಟ್ ಕ್ಲಾರಿಟಿನ ನಮ್ಮ ವೀಕ್ಷಕರಿಗೆ ಕೊಟ್ವಿ. ನಿಮಗೆ ತುಂಬ ಹೃದಯದ ಧನ್ಯವಾದ. ವೀಕ್ಷಕರೇ, ಇಂದಿನ ಈ ಸಂಚಿಕೆಯಲ್ಲಿ ನಾವು ಪ್ರತಿಯೊಂದು ಡಿಪಾರ್ಟ್ಮೆಂಟ್ಗಳಲ್ಲಿ ಸಿಗುವಂಥ ಸೌಲಭ್ಯಗಳು ಜನರಿಗೆ ಯಾವ ರೀತಿ ತಲುಪುತ್ತೆ, ಬಡವರಿಗೆ ಯಾವ ರೀತಿಯಾದಂತಹ ಲಾಭಾಂಶ ಪಡಿಬಹುದು, ಇದರ ಕುರಿತಾಗಿ ಸಂಪೂರ್ಣವಾದ ಮಾಹಿತಿನ ಪಡ್ಕೊಂಡ್ವಿ. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ವಿಷಯದೊಂದಿಗೆ, ಇನ್ನಷ್ಟು ಮಾಹಿತಿಗಳೊಂದಿಗೆ ನಾವು ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿ ತನಕ ನೋಡ್ತಾ ಇರಿ ನಮ್ಮ TV. ನಮಸ್ಕಾರ.